ಈಗ ಮತಗಳ್ಳರನ್ನ ಎದುರಿಸಿ ದೇಶದೆಲ್ಲೆಡೆ ಪ್ರತಿಭಟನೆಗಳು ಮೆರವಣಿಗೆಗಳು ನಡೆದಿವೆ. ಹಿಂದಿಯಲ್ಲಿ ಅಧಿಕಾರ ಎಂದರೆ ಹಕ್ಕು, ಅದನ್ನ ಅಧಿಕಾರ ಎಂದು ತಿಳಿಯುವುದು ತಪ್ಪು. ಮತ ಎಂದರೆ ಧರ್ಮ ಎಂದು ಅರ್ಥ. ಧರ್ಮಗು ಎಂದರೆ ಪುಕ್ಕಟೆ ಮತ ಹಾಕಿ ಪುಕ್ಕಟೆಯಾಗಿ ರಾಜನನ್ನು ಹೇರಿಕೊಳ್ಳುವುದೇ ರಾಜಕೀಯ. ಆಚಾರ್ಯರ ವಿಷಯ ಬಂದಾಗ ಅವರು 32 ಮತ ಖಂಡಿಸಿದ್ದಾಗಿ ಬರೆಯಲಾಗಿದೆ. ಆ 32ರಲ್ಲಿ ತುಳು ಧರ್ಮ, ಬೌದ್ಧ, ಜೈನ ಧರ್ಮ, ಲಿಂಗಾಯತ ಧರ್ಮ ಇತ್ಯಾದಿ ಇರಲೇಬೇಕು. ಬೇರೆಲ್ಲ ಮತ ಅಳಿಸಿ ಹಾಕಲು ಮುಂದೆ ಮತ ಎಂದರೆ ಅಭಿಪ್ರಾಯ ಎಂದು ಅರ್ಥ ನೀಡಲಾಯಿತು. ತೇವಾರ್ಕೆ ಎಂದರೆ ಚುನಾವಣೆಯಲ್ಲಿ ಅಭಿಪ್ರಾಯವು ಆಯ್ಕೆಗೆ ಕಾರಣವಾಗಿರುವುದರಿಂದ ಅದು ನಿಮ್ಮ ಮತ. ಅವರು ಗೆದ್ದ ಮೇಲೆ ನಿಮ್ಮ ವ್ಯತೆ ಆಗುತ್ತದೆ. ಎಲ್ಲ ಕಳ್ಳರು ಒಂದೇ ಎಂಬ ಅಭಿಪ್ರಾಯ ಬಳಿತಾಗ ಮತ ಹಾಕಲು ನೀಡಿದ ರಜೆಯನ್ನು ಮಜಾ ಮಾಡಲು ನೀಡಿದ್ದು ಎಂದು ತಿಳಿಯುವವರು ಹೆಚ್ಚುತ್ತಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಪಾಟ್ನಾ. Volkswagen Mangalore, Airport Road, Yeyadi, Mangalore. Volkswagen.